70 ವರ್ಷ ವಯಸ್ಸಿನ ಬಾಕ್ರಬೈಲು ಮೂಡಾಯಿಬೆಟ್ಟಿನ ನಿವಾಸಿ ಗೌತಮ್ ಎಂಬ ಹುಡುಗ ಇತ್ತೀಚೆಗೆ ನಡೆದ ರಸ್ತೆ ಅಪಘಾತದಲ್ಲಿ ತನ್ನ ಒಂದು ಕಾಲನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕಾದ ವಯಸ್ಸಿಗೆ ಸಂಭವಿಸಿದ ಈ ಅಪಘಾತದಿಂದ ಹುಡುಗನ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿಗಳ ಖರ್ಚು ಈಗಾಗಲೇ ಆಗಿದ್ದು, ಇನ್ನು ಬಹಳಷ್ಟು ಹಣಕಾಸಿನ ಅವಶ್ಯಕತೆ ಇದೆ. ಅತ್ಯಂತ ಬಡತನದ ಈ ಕುಟುಂಬಕ್ಕೆ ಆ ಮೊತ್ತವನ್ನ ಭರಿಸುವ ಸಾಮರ್ಥ್ಯ ಇಲ್ಲವಾಗಿದೆ. ಆದ್ದರಿಂದ ಸಹೃದಯಿಗಳಾದ ದಾನಿಗಳು ಸಹಕಾರವನ್ನ ನೀಡಬೇಕಾಗಿ ಕೋರಿಕೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.